1970ರಲ್ಲಿ ತೆರೆಕಂಡ ಜೈ ಸಂತೋಷಿಮ ಹಿಂದಿ ಚಿತ್ರವು ಆ ವರುಷದ ಯಶಸ್ವಿ ಚಿತ್ರ ಶೋಲೆಗಿಂತ ಹೆಚ್ಚು ಹಣ ಮಾಡಿತು ಎಂಬುದು ಹೂಡಿಪಡೆ ಗುಟ್ಟುಗಳಲ್ಲಿ ಒಂದು. ಕೆಲವು ಲಕ್ಷ ರೂಪಾಯಿ ಸಂಪಾದಿಸಬಹುದು ಎಂದುಕೊಂಡಿದ್ದ ಜೈ ಸಂತೋಷಿ 5 ಕೋಟಿ ರೂಪಾಯಿ ಗಳಿಸಿತ್ತು. ಹೂಡಿಕೆ 25 ಲಕ್ಷ ರೂಪಾಯಿಗಿಂತಲೂ ಕಡಿಮೆ, ಅಂದರೆ 2000 ಪಟ್ಟು ಲಾಭ ಎಂಬುದು ಲೆಕ್ಕಾಚಾರ. 1 ವರ್ಷ ನಡೆದ ಈ ಚಿತ್ರ ಮರು ಬಿಡುಗಡೆಗಳಲ್ಲೂ ಹಣ ಮಾಡಿತ್ತು. ಈಗಿನಂತೆ ಮೊದಲ ಬಿಡುಗಡೆಯಲ್ಲಿ ಜೈ ಸಂತೋಷಿ 1,000 ಕೋಟಿ ರೂಪಾಯಿ ಗಳಿಸಿತೆಂಬುದು ಲೆಕ್ಕಾಚಾರ. ಅದೇ ವರ್ಷ ಯಶಸ್ವಿ ಚಿತ್ರ ಶೋಲೆ ಬಿಡುಗಡೆಯಾಗಿತ್ತು. ಅದು 15 ಕೋಟಿ ರೂಪಾಯಿ ಗಳಿಸಿತ್ತು. ತಯಾರಿಕಾ ವೆಚ್ಚ 3 ಕೋಟಿಗೂ ಹೆಚ್ಚು, ಅಂದರೆ ಅದರ ಲಾಭದ ಪಟ್ಟು 400 ಎನ್ನಬಹುದು. ಸತ್ರಾವತ್ ರೋಹ್ರಾ ನಿರ್ಮಿಸಿ ವಿಜಯ್ ಶರ್ಮಾ ನಿರ್ದೇಶಿಸಿದ ಈ ಚಿತ್ರದಲ್ಲಿ ಅನಿತಾ ಗುಹಾ, ಕಾನನ್ ಕೌಶಲ್, ಭರತ್ ಭೂಷಣ್ ಮೊದಲಾದವರು ಹಾಜರಿದ್ದರು. ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆ, ಸಹೋದರಿ ಉಷಾ ಮಂಗೇಶ್ಕರ್ ಈ ಚಿತ್ರದ ಹಾಡುಗಳಿಂದ ಖ್ಯಾತರು. ಕೆಲವು ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ರು. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.